ಮಹಿಷಾಸುರ ಒಬ್ಬ ದಾನವನ ಅಥವಾ ಮಾನವನ ಅಥವಾ ಮಹಾಪುರುಷನ? ಮಹಿಷಾಸುರ ಆ ಬ್ರಹ್ಮನಿಂದ ಪಡೆದಂತಹ ವರಗಳು ಯಾವುವು? ಎಷ್ಟು ಭಯಾನಕವಾಗಿದ್ದವು? ಮಹಿಷಾಸುರ ಹುಟ್ಟಿನ ರಹಸ್ಯವೇನು? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಮಹಿಷಾಸುರನನ್ನು ಕೊಲ್ಲಲು ಚಾಮುಂಡೇಶ್ವರಿ ಯಾವೆಲ್ಲ ಅಸ್ತ್ರಗಳನ್ನು ಬಳಸಬೇಕಾಗಿತ್ತು? ಮಹಿಷಾಸುರನು ಇದ್ದ ಊರಿಗೆ ಈಗ ಏನೆಂದು ಕರೆಯುತ್ತಾರೆ? ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈಗಲೂ ಒಂದು ಮಾತಿದೆ ಸ್ನೇಹಿತರೆ, ಯಾರಾದರೂ ವಿಪರೀತ ಉಲ್ಪಟನ ಮಾಡಿದರೆ ಅವರನ್ನ ಮಹಿಷಾಸುರ ಎಂದು ಕರೆಯುತ್ತಾರೆ. ದಂತಕಥೆಗಳ ಪ್ರಕಾರ ರಂಭನೆಂಬ ಬಲಶಾಲಿ ಅಸುರನೊಬ್ಬನು ಮಹಿಷಿ ಎಂಬ ಅರ್ಧ ಮನುಷ್ಯ ಹಾಗೂ ಅರ್ಧ ಎಮ್ಮೆಯ ರೂಪದ ರಾಕ್ಷಸಿಯನ್ನ ನೋಡಿ ಮೋಹಿತನಾಗುತ್ತಾನೆ ಮತ್ತು ಅವಳನ್ನ ಮದುವೆಯಾಗಿ ಅವಳ ಜೊತೆ ಸೇರುತ್ತಾನೆ. ಇವರಿಬ್ಬರ ಮಿಲನದಿಂದ ಹುಟ್ಟಿದ ಆ ಮಹಾ ರಾಕ್ಷಸನೇ ಮಹಿಷಾಸುರ. ಹಿಂದೆ ರಂಭನು ಅಗ್ನಿಯ ಕುರಿತು ಕಠಿಣವಾದ ತಪಸ್ಸನ್ನಾಚರಿಸಿ ಅತ್ಯಂತ ಬಲಶಾಲಿಯಾದ ಪುತ್ರ ಪಡೆಯುವ ವರದಾನವನ್ನು ಕೂಡ ಪಡೆದಿದ್ದನು. ಆದ್ದರಿಂದಲೇ ಮಹಿಷಿಯಿಂದ ಹುಟ್ಟಿದ ರಂಭನ ಮಗನಾದ ಮಹಿಷಾಸುರನು ಈ ಭೂಮಿಯಲ್ಲೇ ಅತ್ಯಂತ ಬಲಶಾಲಿಯಾಗಿದ್ದನು. ಕೊನೆಗೆ ಅವನು ಕೂಡ ಬ್ರಹ್ಮನನ್ನು ಮೆಚ್ಚಿಸಲು ಕಠಿಣ ತಪಸ್ಸನ್ನು ಮಾಡುತ್ತಾನೆ. ಬ್ರಹ್ಮದೇವನು ಅವನ ತಪಸ್ಸಿನಿಂದ ಪ್ರಸನ್ನನಾಗಿ ಅವನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಮಹಿಷಾಸುರನು ಅಮರನಾಗಲು ಎಂದಿಗೂ ಸಾಯದಿರುವ ವರವನ್ನು ಕೇಳುತ್ತಾನೆ. ಆದರೆ ಬ್ರಹ್ಮದೇವನು ಹೇಳುತ್ತಾನೆ, ಏ ಮಹೇಶ, ಹುಟ್ಟಿದವರೆಲ್ಲರೂ ಸಾಯಲೇಬೇಕು, ಅದು ಸಾರ್ವತ್ರಿಕ ಕಾನೂನು. ನೀವು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು ಹುಟ್ಟುತ್ತಾರೋ ಅವರು ಸಾಯಲೇಬೇಕು ಎಂದು ಹೇಳುತ್ತಾನೆ. ಮಹಿಷಾಸುರನು ಕೊಂಚ ಯೋಚಿಸುತ್ತಾನೆ. ನಾನು ಸಾಯಬೇಕಾದರೆ ನನ್ನ ಸ್ವಾಮಿ ಅದು ಒಂದು ಹೆಣ್ಣಿನ ಕೈಯಿಂದ ಮಾತ್ರ ಸಾಯಲು ಸಾಧ್ಯ. ಆ ಥರ ವರವನ್ನ ನನಗೆ ಕೊಡಿ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಯಾವ ಒಂದು ಶಕ್ತಿಯು ಈ ಭೂಮಿಯಲ್ಲಿ ಅವನನ್ನು ಸಾಯಿಸಲು ಸಾಧ್ಯವಿಲ್ಲ, ಅದರಲ್ಲೂ ಹೆಣ್ಣು ಅವನನ್ನ ಸಾಯಿಸಲು ಅಸಾಧ್ಯವಾದ ಮಾತು ಎಂದು. ಬ್ರಹ್ಮನು ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಮತ್ತು ಅವನಿಗೆ ಆ ವರದಾನವನ್ನ ಕೊಡುತ್ತಾನೆ. ಮಹಿಷಾಸುರನು ಇದರಿಂದ ಸಂತುಷ್ಟಗೊಳ್ಳುತ್ತಾನೆ. ಕಾರಣ ಈಗ ಅವನ ಪ್ರಕಾರ ಅವನು ಈ ಒಂದು ಬ್ರಹ್ಮಾಂಡದಲ್ಲಿ ಅಮರನಾಗಿದ್ದಾನೆ ಎಂದು ತಿಳಿದುಕೊಂಡಿದ್ದ. ಕಾರಣ ಅವನಿಗೆ ಗೊತ್ತಿತ್ತು ಯಾವೊಬ್ಬ ಹೆಣ್ಣು ಅಂದರೆ ಸ್ತ್ರೀ ಕೂಡ ತನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಹೀಗೆ ಮುಟ್ಟಲು ಸಾಧ್ಯವಿಲ್ಲ ಅಂದರೆ ನಾನು ಅಮರ, ನಾನು ಚಿರಂಜೀವಿ, ಯಾವತ್ತಿಗೂ ನನಗೆ ಸಾವು ಬರಲಾರದು ಎಂದು ಗರ್ವದಿಂದ ಮೆರೆದಾಡಲು ಪ್ರಾರಂಭಿಸುತ್ತಾನೆ. ಇದೇ ಕಾರಣ ಮಹಿಷಾಸುರನು ತಕ್ಷಣವೇ ತನ್ನ ಸೈನ್ಯವನ್ನ ಭೂಮಿಯ ಮೇಲೆ ಕಳಿಸಿ ಮಾನವರ ಮೇಲೆ ಮತ್ತು ದೇವಲೋಕಕ್ಕೆ ಕಳಿಸಿ ದೇವಾನುದೇವತೆಗಳ ಮೇಲೆ ದಾಳಿ ಮಾಡಲು ಆದೇಶ ಮಾಡುತ್ತಾನೆ. ಮಹಿಷಾಸುರನ ಮತ್ತು ಅವರ ಜನರ ಬೆದರಿಕೆಯನ್ನು ಕಂಡು ದೇವಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ. ಎಲ್ಲಿ ನೋಡಿದರೂ ಯುದ್ಧಗಳನ್ನ ಮಾಡಿ ದೇವಲೋಕವನ್ನೇ ನಾಶ ಮಾಡಲು ಮಹಿಷಾಸುರನ ಸೈನ್ಯ ಮುಂದಾಗುತ್ತದೆ. ಇದರಿಂದ ಗಾಬರಿಗೊಂಡ ಇಂದ್ರನು ಕೂಡ ಅವನ ಸಾಮ್ರಾಜ್ಯವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಈ ರೀತಿ ತನ್ನ ತಪಸ್ಸಿನ ಬಲದಿಂದಾಗಿ ಹಾಗೂ ಬ್ರಹ್ಮನ ಕೊಟ್ಟ ವರದಿಂದಾಗಿ 3 ಲೋಕದಲ್ಲಿ ಮಹಿಷಾಸುರನು ಸಾರ್ವಭೌಮತ್ವವನ್ನು ಸ್ಥಾಪಿಸುತ್ತಾನೆ. ಇದರಿಂದ ದೇವಾನುದೇವತೆಗಳು ಪಡಬಾರದ ಕಷ್ಟ ಪಡಲು ಪ್ರಾರಂಭಿಸುತ್ತಾರೆ. ಲೋಕದ ಜನರೆಲ್ಲ ಮಹಿಷಾಸುರನ ಅತ್ಯಾಚಾರದಿಂದ ಬೆಳಲಿ ಬೆಂಡಾಗುತ್ತಾರೆ. ಈಗ ಮಹಿಷಾಸುರನು ಇಂದ್ರ ಲೋಕದ ಮೇಲೆಯೇ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಪ್ರಾರಂಭಿಸುತ್ತಾನೆ. ಇಂದ್ರನನ್ನು ಸೋಲಿಸಿದ್ದಕ್ಕಾಗಿ ಅವನಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಗರ್ವವಾಗುತ್ತದೆ ಮತ್ತು ಎಲ್ಲರೊಡನೆ ಅವನು ಕೆಟ್ಟದಾಗಿ ನೋಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ಅವನ ಅನ್ಯಾಯವನ್ನು ಸಹಿಸಲಾರದೆ ದೇವಾನುದೇವತೆಗಳು ತ್ರಿಮೂರ್ತಿಗಳ ಮೊರೆ ಹೋಗುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ತ್ರಿಮೂರ್ತಿಗಳು ಆದಿಮಾಯೆಯನ್ನು ಸ್ತುತಿಸಲು ಸೂಚಿಸುತ್ತಾರೆ. ಆಗ ದೇವತೆಗಳೆಲ್ಲರೂ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಹೀಗೆ ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಸೇರಿ ತಮ್ಮ ದೇಹದಲ್ಲಿದ್ದ ಶಕ್ತಿಯನ್ನೆಲ್ಲ ಸೇರಿಸಿ ಒಬ್ಬ ಹೊಸ ದೇವತೆಯನ್ನ ಸೃಷ್ಟಿಸುತ್ತಾಳೆ. ಅವಳೇ ಆದಿಶಕ್ತಿ. ಕೊನೆಗೆ ಎಲ್ಲಾ ದೇವರ ಸ್ವಲ್ಪ ಶಕ್ತಿಯು ಈ ಆದಿಶಕ್ತಿಯಲ್ಲಿ ಸೇರಿಕೊಳ್ಳುತ್ತದೆ. ಅವಳೇ ದುರ್ಗಾದೇವತೆಯ ಅವತಾರವನ್ನ ಹೊಂದುತ್ತಾಳೆ. ದುರ್ಗಾದೇವತೆಯ ಅವತಾರ ಎಲ್ಲಾ ದೇವರ ಶಕ್ತಿಗಳ ಸಂಗಮದಿಂದ ಹುಟ್ಟುತ್ತದೆ. ಇದರ ಫಲಿತಾಂಶವಾಗಿಯೇ ಆಕೆಯು ವಿಶ್ವದಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾದ ದೇವತೆಯಾಗಿ ಗುರುತಿಸಲ್ಪಡುತ್ತಾಳೆ. 10 ಕೈಗಳನ್ನು ಹೊಂದಿರುವ ಸುಂದರವಾದ ಈ ಹೆಣ್ಣು ದುರ್ಗಾ ದೇವತೆಯು ಜನಿಸಿದ ನಂತರ ಎಲ್ಲಾ ದೇವರುಗಳು ಆಕೆಗೆ ಉಡುಗೊರೆಯನ್ನು ಕೂಡ ನೀಡುತ್ತಾರೆ. ಈಶ್ವರನು
ದುರ್ಗಾ ದೇವತೆಗೆ ತನ್ನ ತ್ರಿಶೂಲವನ್ನ ನೀಡಿದರೆ ವಿಷ್ಣುವು ಆಕೆಗೆ ಚಕ್ರವನ್ನ ನೀಡುತ್ತಾನೆ ಮತ್ತು ವರುಣದೇವನು ದೇವಿಗೆ ಪಾಶವನ್ನ ನೀಡುತ್ತಾನೆ. ಇಂದ್ರನು ಆಕೆಗೆ ವಜ್ರಾಯುಧವನ್ನು ನೀಡುತ್ತಾನೆ ಹಾಗೂ ವಾಯುದೇವನು ಆಕೆಗೆ ಬಾಣವನ್ನ ಕೂಡ ನೀಡುತ್ತಾನೆ. ಈ ರೀತಿ ದೇವಿಯು ಅತ್ಯಂತ ಶಕ್ತಿಶಾಲಿಯಾದ ಶಕ್ತಿ ದೇವತೆಯಾಗಿ ಮಾರ್ಪಡಿಸುತ್ತಾಳೆ. ಈಗ ಶಕ್ತಿಶಾಲಿ ದೇವತೆಯು ಆಂತರಿಕ ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಶಸ್ತ್ರಸಜ್ಜಿತಳಾಗಿ ಆಯುಧದೊಂದಿಗೆ ಪ್ರಬಲ ದೇವತೆಗಳಿಂದ ಉಡುಗೊರೆಯಾಗಿ ಮಹಿಷಾಸುರನನ್ನು ನಾಶ ಮಾಡಲು ಸಿಂಹದ ಮೇಲೆ ಹೊರಡುತ್ತಾಳೆ. ತ್ರಿಮೂರ್ತಿಗಳು ತಮ್ಮೆಲ್ಲ ಶಕ್ತಿಗಳನ್ನ ಒಂದೆಡೆ ಧಾರೆ ಎರೆದಿದ್ದಾರೆ. ಈ ಶಕ್ತಿಯಿಂದ ಒಬ್ಬ ಅತ್ಯಂತ ಭಯಂಕರ ರೂಪದ ಶಕ್ತಿ ಅಂದ್ರೆ ದೇವಿಯೊಬ್ಬಳು ಈ ಭೂಲೋಕದಲ್ಲಿ ಪ್ರತ್ಯಕ್ಷಲಾಗುತ್ತಾಳೆ. ಅವಳೇ ಚಾಮುಂಡಿ. ಹೀಗೆ ಪ್ರತ್ಯಕ್ಷಳಾದ ಚಾಮುಂಡಿ ಹುಂಕರಿಸುತ್ತಾ ಮಹಿಷಾಸುರನ ಬಳಿ ತೆರಳಿ ಭೀಕರ ಯುದ್ಧ ಮಾಡಲು ಮುಂದಾಗುತ್ತಾಳೆ. ದೇವಿಯು ಮಹಿಷಾಸುರನ ಸೈನ್ಯವನ್ನು ನಾಶಪಡಿಸಿದಾಗ ರಾಕ್ಷಸರ ರಾಜ ಚಕ್ಷುರ ಬಲಿಷ್ಠ ಸೇನಾಪತಿಯು ದೇವಿಯನ್ನು ಸ್ವತಃ ಹೊರಡಲು ನಿರ್ಧರಿಸುತ್ತಾನೆ. ಆದರೆ ಬಹಳ ಬೇಗ ಘೋರ ಯುದ್ಧದ ನಂತರ ದೇವಿ ಅವನನ್ನ ನೂರಾರು ತುಂಡುಗಳಾಗಿ ಕೊಲ್ಲುತ್ತಾಳೆ. ಮಹಿಷಾಸುರನ ಧೀರ ಸೇನಾಪತಿಯು ವಧೆಯಾದ ತಕ್ಷಣ ದೇವತೆಗಳ ಪೀಡಿತನಾದ ಚಾಮರನು ಮಹಾಯುದ್ಧದಲ್ಲಿ ತನ್ನ ಅದೃಷ್ಟವನ್ನು ಪರೀಕ್ಷಿಸಲು ಆನೆ ಮೇಲೆ ಏರುತ್ತಾನೆ. ದೇವಿಯ ಸಿಂಹವು ಆನೆ ಮೇಲೆ ಎರಗುತ್ತದೆ ಮತ್ತು ಇಬ್ಬರು ಕೊನೆಯವರೆಗೂ ತೀವ್ರವಾಗಿ ಹೋರಾಡುತ್ತಾರೆ. ಅತ್ಯಂತ ಬಲಶಾಲಿಯಾಗಿದ್ದ ಮಹಿಷಾಸುರನು ಸಾಕಷ್ಟು ಪ್ರತಿರೋಧವನ್ನ ಒಡ್ಡುತ್ತಾನೆ. ಹೀಗೆ 9 ದಿನಗಳ ಕಾಲ ಯುದ್ಧ ನಡೆದು ಕೊನೆಗೆ ಚಾಮುಂಡಿಯು ಮಹಿಷಾಸುರನನ್ನು 10ನೇ ದಿನ ವಧಿಸುತ್ತಾಳೆ. ಅದುವೇ ವಿಜಯದಶಮಿಯ ದಿನವಾಗಿತ್ತು. ಈ ಮಹಾಯುದ್ಧವು 9 ದಿನಗಳ ಕಾಲ ಚಾಮುಂಡಿ ಬೆಟ್ಟದ ಮೇಲೆ ಜರುಗಿತ್ತು ಎಂದು ಪ್ರತೀತಿ ಇದೆ. ಹೀಗಾಗಿ ಆ ಚಾಮುಂಡಿ ದೇವಿಯು ತದನಂತರ ಆ ಬೆಟ್ಟವನ್ನೇ ಆಯ್ಕೆ ಮಾಡಿ ಇಲ್ಲಿಯೇ ಶಾಶ್ವತವಾಗಿ ನೆಲೆಸಲು ನಿರ್ಧಾರ ಮಾಡುತ್ತಾಳೆ ಎನ್ನುವುದು ಪುರಾಣದಲ್ಲಿ ಉಲ್ಲೇಖ ಇದೆ. ಮಹಿಷನು ಈ ಸ್ಥಳದಲ್ಲಿಯೇ ತನ್ನ ಸಾಮ್ರಾಜ್ಯ ಹೊಂದಿದ್ದನು ಹಾಗೂ ಅದು ಮಹಿಷನ ಊರು ಎಂದು ಕರೆಯಲ್ಪಡುತ್ತಿತ್ತು. ಈ ಶಬ್ದವೇ ಕಾಲಾಂತರದಲ್ಲಿ ಮಹಿಷನ ಊರು, ಮೈಸೂರು, ಈಗ ಮೈಸೂರು ಎಂದು ಹೇಳಲಾಗುತ್ತದೆ. ಹಾಗೂ ಚಾಮುಂಡೇಶ್ವರಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಸಹ ಇಲ್ಲಿ ಕರೆಯಲಾಗುತ್ತದೆ. ಇದೇ ಕಾರಣ ಈ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅದ್ಭುತವಾದಂತಹ ಚಾಮುಂಡಿ ದೇವಸ್ಥಾನವನ್ನ ನೀವು ಕಾಣಬಹುದು. ಹೀಗಾಗಿ ಅಂದಿನಿಂದ ನವರಾತ್ರಿಯ ಹಬ್ಬವು ದುರ್ಗಾದೇವಿಯ ವಿಜಯ ನೆನಪಿಗಾಗಿ ಮೈಸೂರಿನಲ್ಲಿ ದಸರಾ ರೂಪದಲ್ಲಿ ಅದ್ಭುತವಾಗಿ ಆಚರಿಸಲಾಗುತ್ತದೆ. ನವರಾತ್ರಿಯ ಮೊದಲನೇ ದಿನ ದುರ್ಗಾದೇವಿ ಹಾಗೂ ಮಹಾಕಾಳಿಯ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಮತ್ತು 9 ದಿವಸ ದೇವಿಯ ಉತ್ಸವವನ್ನ ಇಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಚಾಮುಂಡೇಶ್ವರಿ ದೇವಸ್ಥಾನವನ್ನ ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ ಮತ್ತು ವಿಶ್ವದ 18 ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನ ಕ್ರೌಂಚಪುರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಇದನ್ನ ಕ್ರೌಂಚಪೀಠ ಎಂದು ಕೂಡ ಕರೆಯುತ್ತಾರೆ. ಸತೀದೇವಿಯ ಕೂದಲು ಬಿದ್ದ ಸ್ಥಾನವೇ ಈ ಚಾಮುಂಡೇಶ್ವರಿಯ ಸ್ಥಳವಾಗಿದೆ. ಈಕೆ ಷೋಡಶಿ, ಅಂಬೆ, ಈಶ್ವರಿ, ಚಂಡಿ, ಕಾಳಿ, ಭಗವಂತಿ, ಮಹೇಶ್ವರಿ, ಮಹಾದೇವಿ, ತ್ರಿಪುರ ಸುಂದರಿ, ದುರ್ಗೆ ಮುಂತಾದ ಹಲವು ಹೆಸರುಗಳಿಂದ ಇಲ್ಲಿ ಕರೆಯಲ್ಪಡುತ್ತಾಳೆ. ಚಾಮುಂಡಿ ಮಹಿಷಾಸುರ ಮಂಡಲವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಮಹಾಬಲಗಿರಿಯ ಮೇಲೆ ನೆಲೆಗೊಂಡಿದ್ದಾಳೆ. ಮೈಸೂರಿನ ಚರಿತ್ರೆಯ ಪ್ರಕಾರ ಈಕೆ ಐತಿಹಾಸಿಕ ವೀರವನಿತೆ, ಅಪಾರ ಧೈರ್ಯಶಾಲಿನಿ, ಮೈಸೂರು ಒಡೆಯರ ಕುಲದೇವತೆ, ರಕ್ಷಣಾ ದೇವತೆ, ಅಧಿದೇವತೆಯಾಗಿದ್ದಾಳೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ನಾಡ ದೇವತೆ ಕೂಡ ಆಗಿದ್ದಾಳೆ. ಹೌದು ಸ್ನೇಹಿತರೆ, ಇದು ಚಾಮುಂಡೇಶ್ವರಿ ದೇವಸ್ಥಾನದ ಇತಿಹಾಸ ಹಾಗೂ ಪುರಾಣದ ಹಿಂದಿನ ವಿಷಯವಾಗಿದೆ. ಸ್ನೇಹಿತರೆ, ನಿಮಗೆ ಈಗ ಗೊತ್ತಾಗಿರಬೇಕು ಚಾಮುಂಡಿ ಯಾಕೆ ಇಲ್ಲಿ ಬಂದು ನೆಲೆಸಿದ್ದು ಎಂದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಚಾಮುಂಡಿ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.